ದೊಡ್ಡ ದೃಷ್ಟಿಯುಳ್ಳವರಾಗಿತ್ತಲೇ ನೋಡ್ತಾ ಇದ್ದಾರೆ. ಬಿಟ್ಟ ಕಣ್ಣು ತೆರೆದ ಬಾಯಿ ಎರಡನ್ನು ಮುಚ್ಚಬೇಕನ್ನು ಪರಿಜ್ಞಾನವೇ ಬರಿಗೆ ಮರೆತು ಹೋಗಿ ಇವಳೋ ಅದುವೋ ಎಂಥದ್ದು ನಿಮಗೆ ಅರ್ಥ ಆಗಲಿಲ್ಲ. ನಮ್ಮ ದರ್ಶನಾಕಾಂಕ್ಷಿಯಾಗಿ ಯಾವನ ಒಬ್ಬನಿದ್ದಾನೆ ನಮ್ಮ ಪರಿಕಾರಕ ನಡೆದೊಡಗುತ್ತಾ ಬಂದು ನಮ್ಮಲ್ಲಿ ಹೇಳುವ ಕಾಲಕ್ಕೆ ಯಾಕಿದು ಅಂತ ನಮಗೆ ವಿಸ್ಮಯವಾಗಿದೆ. ಈಗ ನೋಡಿದರೆ ಇವನ ಸ್ವರೂಪವನ್ನು ನೋಡಿಯೇ ಅವ ಅಂಗಿರಬೇಕು, ಅಳುಕಿರಬೇಕು. ಅಯ್ಯ ಸ್ವಲ್ಪ ಮುಂದೆ ಬಾ. ಬಲು ವಿಚಿತ್ರವಾದ ಅನುಭವ ಆಯಿತು ನನ್ನ ಈ ತನಕದ ಜೀವನದಲ್ಲಿ. ಒಮ್ಮೆಯೂ ಇಂತಹ ಸ್ವರೂಪದವರನ್ನು ನಾನು ನೋಡಿಯೇ ಇಲ್ಲ. ಎಂಥದ್ದಯ್ಯ ಇದು. ಬೇಕೆಂದು ಬಯಸಿದರೂ ಇಂತಹ ಒಂದು ವೇಷಧಾರಣೆಯನ್ನು ಮಾಡುವುದಕ್ಕೆ ಬಹಳ ಕಷ್ಟವುಂಟು. ಅಂತಹದರಲ್ಲಿ ಸಹಜವಾಗಿ ನಿನ್ನ ಶರೀರದ ಅವಯವಗಳೆಲ್ಲ ಹಾಗಾಗಿ ಹೋಗಿ ಹರಿದ ತುಟಿ, ಘೋರ ಮೂಗು, ಮೆಳ್ಳಗಣ್ಣು, ಸುರುಟಿಕ್ಕಿದ ಹುಬ್ಬು, ಮುರುಟಿದ ಕೈಕಾಲು, ಡೊಳ್ಳು ಹೊಟ್ಟೆ, ಗೂನು ಬೆನ್ನು. ಲೋಕದಲ್ಲಿ ಹುಟ್ಟಿದವರೆಲ್ಲ ಏಕರೂಪವುಳ್ಳವರಲ್ಲ ಅನ್ನುವುದನ್ನು ನಾನೂ ಬಲ್ಲೆ. ಎಲ್ಲರೂ ಸುಂದರರಾಗಿಯೇ ಇರ್ತಾರನ್ನುವುದನ್ನು ನಿರೀಕ್ಷಿಸುವುದಕ್ಕೂ ಸಲ್ಲ ಅನ್ನುವುದನ್ನು ನಾನು ಬಲ್ಲೆ. ಅದನ್ನು ಎಂತಹ ರೂಪವಯ್ಯ. ಎಲ್ಲಿಯವ ನೀನು? ಎಲ್ಲಿಂದ ಬಂದವ? ಮುಂದೆಲ್ಲಿಗೆ ನಿನ್ನ ಗಮನ? ಇದು ಹುಟ್ಟುವಾಗಲೇ ಇದ್ದದ್ದ? ಆಮೇಲೆ ನಿನ್ನ ಬುದ್ಧಿವಂತಿಕೆಯಿಂದ ಬಂದದ್ದ? ನಿನ್ನ ಹೆಸರೇನು ಅನ್ನುವುದನ್ನೆಲ್ಲ ತಿಳಿದುಕೊಳ್ಳುವಂತಹ ಅಪೇಕ್ಷೆ ಉಂಟು. ಬಡವ ಬಲ್ಲಿದ ಅನ್ನುವಂತಹ ತರತಮವನ್ನು ಕಾಣಿಸದೆ ಸರ್ವರನ್ನು ಸಮಾನ ಭಾವದಿಂದ ಕಾಣುವ ಗುಣವನ್ನು ಹೊಂದಿದ ಋತುಪರ್ಣ ಕೇಳುತ್ತಾ ಇರುವ ಪ್ರಶ್ನೆ ನಿಸ್ಸಂಕೋಚವಾಗಿ ನಿಜದ ಪುರದೀಪ ಶಶಿಭೂ ಶಜಲ ಅದವ ಪರಾಕ್ರಮನು ಪುರದೀಪ ಶಶಿಭೂ ಶಜಲ ಅದವ ಪರಾಕ್ರಮನು ನನ್ನ ಅದವ ಪರಾಕ್ರಮನು ಕುಶಲದು ಆಸನ ಸಾವಿರ ಕುದುರೆಗೆ ಕುಶಲದು ಆಸನ ಸಾವಿರ ಕುದುರೆಗೆ ಕುಶಲದು ಆಸನ ಸಾವಿರ ಕುದುರೆಗೆ ಅಧಿಕಾರಿಯು ನಾನು ನಿಜದ ಪುರಾದೀಪ ಶಶಿಭೂ ಶಜನ ಅದವ ಪರಾಕ್ರಮನು ನನಗದವ ಪರಾಕ್ರಮನು ಕುಶಲದು ಆಸನ ಸಾವಿರ ಕುದುರೆಗೆ ಅಧಿಕಾರಿಯು ನಾನು ಅಧಿಕಾರಿಯು ನಾನು ನನಗೆ ನಾಚಿಕೆ ಆಗ್ತಾ ಉಂಟು. ನಾಚಿಕೆ? ಹೌದು. ಯಾಕದು? ನಿಮಗೆ ನಮಸ್ಕಾರ ಮಾಡಬೇಕಲ್ಲ. ನನಗೆ ನಮಸ್ಕಾರ ಮಾಡ್ಲಿಕ್ಕೆ ನಾಚಿಕೆ ಆಗ್ಲಿಕ್ಕೆ ಉಂಟು? ಹಾಗಲ್ಲ ನಾಯಿದೆ, ನಾನು ಆವಾಗಲೇ ನಿಮಗೆ ವಂದಿಸಬೇಕು ಬರುವ ಅಂತ ಮೊದಲಿಗೆ ಕೈ ಮುಗಿಯಬೇಕು. ಹೌದು. ಯಾವುದೋ ಕಾರಣದಲ್ಲಿ ಹಿಂದೆ ಬಿದ್ದಿದ್ದಿ, ಅದಕ್ಕೆ ಈಗ ನಿನ್ನ ಮನ ನಾಚುತ್ತಾ ಇತ್ತು. ಆವಾಗ ಗೊಂದಲ ಆಯ್ತು, ನಮಸ್ಕಾರ ಮಾಡ್ತು ಹೋಯ್ತು, ಅದಾಯ್ತಲ್ಲ ಅಂತ ಹಾಗೆ. ಸರಿ ಬಿಡು, ಇನ್ನೊಬ್ಬರ ನಮಸ್ಕಾರವನ್ನು ನಿರೀಕ್ಷೆ ಮಾಡಿಯೇ ಕೂತವಲ್ಲ ನಾನು. ಆದ್ದರಿಂದ ಅದು ದೊಡ್ಡ ವಿಷಯ ಅಲ್ಲ. ನೀನ್ ಯಾರು ಅಂತ ವಿಷಯ ಹೇಳಿ. ಪೀಠಕ್ಕೆ ಒಂದನೆ ಒಳ್ಳೆಯದು. ಪರಿಚಯ ಬೇಕು ಅಂತಾದ್ರೆ ಈಗ ಒಂದು ಹೇಳಿಕೊಳ್ಳುವಂಥದ್ದು ಆಗ್ಬೇಕೋ ಬೇಡವೋ? ನಿಮ್ಮ ಎದುರಿನಲ್ಲಿ ನಾನು ಗೌಣ, ನೀವು ಪ್ರಧಾನ. ಅಲ್ಲ, ಇರ್ಲಿ, ಪ್ರಧಾನ ಇರ್ಲಿ, ಗೌಣ ಇರ್ಲಿ, ಆದ್ರೂ ನಿನಗೆ ನಿನ್ನದೇ ಆದ ಒಂದು ವಿಳಾಸ ಇಲ್ಲ. ನಿಮಗೆ ನಿಷಾದ ಗೊತ್ತುಂಟ? ಏನು ಪ್ರಶ್ನೆ ಕೇಳ್ತೀಯ? ನಿಷೇಧವನ್ನು ಅರಿಯದೇ ಇದ್ದವ ವರ್ತಮಾನ ಕಾಲದಲ್ಲಿ ಯಾವನಿದ್ದಾನೆ ಹೇಳಿ? ಅಲ್ಲಿ ನಾನು ಎಂತ ನಿಷೇಧದಲ್ಲಿ ನೀನು? ಅದು ನಿಷೇಧದಲ್ಲಿ ನೀನೆಂತದ್ದು? ಅದನ್ನು ಹುಟ್ಟಿ ಬೆಳೆದವ. ನಿಷೇಧದಲ್ಲಿ ನೀನು ಹುಟ್ಟಿ ಬೆಳೆದವ? ಹೌದೌದು. ಅಂದ್ರೆ ನಿಷೇಧದಲ್ಲಿ ಅನೇಕರು ಹುಟ್ಟಿರಬಹುದು, ಬೆಳೆದಿರಬಹುದು. ಅದರಲ್ಲಿ ಯಾವನ ಒಬ್ಬ ನೀನು
ಮತ್ತೆ ನಳ ಚಕ್ರವರ್ತಿಗಳಂತ ಚಕ್ರವರ್ತಿಗ ಅವರು ಅಲ್ಲೇ ನಿಷದಕ್ಕೆ ಏನು ತ್ರಿಲೋಕಕ್ಕೆ ಚಕ್ರವರ್ತಿ ನಳ ಮಹಾನುಭಾವ. ಹೌದಾ? ಮತ್ತೆ ಅವನ ನಿಷೇಧದಲ್ಲಿ ನೀನು 1000 ಕುದುರೆಗಳಿಗೆ ಅಧಿಕಾರಿಯ? ಅದನ್ನು ಕಾಯಿಸಲಿಕ್ಕೆ ನಿನ್ನಂತವನಿಗೆ ಉದ್ಯೋಗ ಕೊಟ್ಟರೆ ಮತ್ತೆ ಕೊನೆಗೆ ಅದೇ ಆಗುದು. ಕಾಯಿಸುವುದು ಬೇಯಿಸುವುದು ಮತ್ತೆ ತಂದು ಕಾಯುವುದಕ್ಕೆ, ಕುದುರೆಗಳಿಗೆ ಆಹಾರ ಬೇಯಿಸುವುದಕ್ಕೆ. ಹೌದು, ಅಲ್ಲಿ ಹಾಗೆ ಇದ್ದವ ನೀನು ನೋಡಿಕೊಳ್ಳುವುದು 1000 ಕುದುರೆಗಳ ಮೇಲ್ವಿಚಾರಕನಾಗಿದ್ದ. ಹೌದು. ನೀನ ಸೋಮಾರಿ, ನಿನಗೆ ದುಡಿದು ತಿನ್ನಲಿಕ್ಕೆ ಬಂದ ಸಂಕಟವೇ. ಚಕ್ರವರ್ತಿಗಳ ಕೈಗಳಿಗೆ ಅಂತಹ ಮಹತ್ತರವಾದ ಉದ್ಯೋಗವನ್ನು ಹೊಂದಿದ್ದವ ಅದನ್ನು ಹೊರತಾಗಿಸಿ ಊರೂರು ಅಲೆಯುವುದಕ್ಕೆ ತೊಡಗಿದ್ಯಲ್ಲ, ಏನಾಯ್ತು ನಿನಗೆ? ಸೋಮಾರಿಯಾಗಿ ಬಂದುದಲ್ಲ, ಉದ್ಯೋಗ ಮಾಡ್ಲಿಕ್ಕೆ ಆಗಲಿಲ್ಲ. ಬೇಕಾದಂತ ಪ್ರಸಂಗ ಹೌದು. ಏನು ಅಲ್ಲಿ ವಿಷಮ ಸ್ಥಿತಿ ಉಂಟಾಯಿತು. ವಿಷಮ ವಿಷಮದ ಗೆಲನೆ ಸೋದು ಸಕಲವ ವಿಷಮದ ಗೆಲನೆ ಸೋದು ಸಕಲವ ಪುಷ್ಕರನಿಗೆ ಒಪ್ಪಿದುದ ಎದೆವ ಕೌಪೀನದೊಳ್ ಐದಿದ ಅಡವಿಗೆ ಎದೆವ ಕೌಪೀನದೊಳ್ ಐದಿದ ಅಡವಿಗೆ ತಲಯ ಸದಿದಗಿದೆಗೆ ತಲಯ ಸದಿದಗಿದೆ ವಿಷಮ ಲಸಗಲಾಡಿ ಸೋದು ಸಕಲವಾಯ ವಿಷಾದದಲ್ಲಿ ವಿಷಮ ಸ್ಥಿತಿ. ವಿಷದಲ್ಲಿ ವಿಷಮ. ಹೌದು. ಆ ರೀತಿ ಆಗುವುದಕ್ಕೆ ಒಬ್ಬ ಕಾರಣ. ಯಾರು? ಅವ ಪುಷ್ಕರನೆಂಬವ. ಉತ್ತರ ನಿಷಧದ ಪುಷ್ಕರ. ಹೌದು. ಪುಷ್ಕರ ಅವರಿಗೆ ತಮ್ಮನ ವಾವೆಯಲ್ಲಿ ತಮ್ಮ ಆಗುತ್ತಾನೆ. ನಾವು ವಾವೆಯಲ್ಲಿ ತಮ್ಮ. ಉತ್ತರ ವಿಷಯದ ಅಧಿಕಾರಿ. ಹೌದು. ಏನಾಯ್ತು? ಒಂದು ಸಲ ನಿಷಧಕ್ಕೆ ಬಂದ. ಬರುವುದೇನು ಹೊಸದಲ್ವಲ್ಲ. ಹೌದು. ಆಗಾಗ ಬರ್ತಾ ಇದ್ದ. ಹೌದು, ಅಣ್ಣನನ್ನು ಕಾಣಬೇಕು, ಮಾತಾಡಿಸ್ಬೇಕು ಅಂತ ಬಂದವ ಸುಮ್ಮನೆ ಇರ್ಲಿಲ್ಲ. ಅವತ್ತು ಮತ್ತೆ ಲತ್ತೆ ಆಟ ಆಡುವ ಅಂತ ಹೇಳಿ ಯೂತ ಆಟ. ಯೂಜು. ಹೌದು. ಚಕ್ರವರ್ತಿಗಳು ಆಡಕೂಡದು ಅಂತ ಲೋಕಕ್ಕೆ ಆದರ್ಶವನ್ನು ಬೋಧಿಸುವುದಕ್ಕಿಂತ ಅವರಿದಕ್ಕೆಲ್ಲ ಒಪ್ಪುತ್ತಾರೆ. ಒಪ್ಪಿದ್ರಲ್ಲ. ಹೌದು. ಹಾಗಿದ್ರೆ ಬಹುಶಃ ಹೀಗಿರ್ಬೇಕು. ಯೂತ ಅನ್ನುವುದು ಕ್ಷತ್ರಿಯೋಚಿತವಾದ ವಿದ್ಯೆ ಹೌದು. ಅದು ವ್ಯಸನವಾಗಿ ಅಂಟಿಕೊಳ್ಳಕೂಡದು. ಸಪ್ತ ವ್ಯಸನಗಳಲ್ಲಿ ಒಂದೆಂದು ಆಡಿದ್ರು ಯೂತವನ್ನು. ವ್ಯಸನ ಅಂದ್ರೆ ಏನು? ಅದರದ್ದೇ ಗೀಳು. ಇನ್ನೂ ಲೌಕಿಕ ಭಾಷೆಯಲ್ಲಿ ಚಟ ಆಗಬಾರ್ದು ಅಂತ ಮಾತ್ರ ಇರುವುದು. ಬಹುಶಃ ಹೀಗೆ ಸುದ್ಯೂತ ಸಮಯ ಕಳೆಯುವುದಕ್ಕೆ ಅಂತ ಒಂದೆರಡು ಆಟ ತಿರುಗಿಸುವಂತ ಆಲೋಚನೆ ಮಾಡಿ. ಹೌದು ಹೌದು. ಆಗ ಸಮಯ ಕಳೆಯುವುದಕ್ಕೆ ವಿನೋದಕ್ಕೆ ಅಂತ ಆಟ ಪ್ರಾರಂಭ. ವಿನೋದಕ್ಕಾಗಿ ಒಂದು ಆಟ. ಅದು ಹೌದು, ವಿನೋದಕ್ಕೆ ಪ್ರಾರಂಭ. ಆದ್ರೆ ಪುಷ್ಕರನಿಗೆ ಅದು ಸರಿ ಬರಲಿಲ್ಲ. ಇದರಲ್ಲಿ ಏನು ಸ್ವಾರಸ್ಯ ಇಲ್ಲ. ಹೀಗೆ ಸುಮ್ಮನೆ ಆಡುದು. ಹಾಗಾಗಿ ನನಗೆ ಒತ್ತೆ ಇತ್ತು ಆಡುವಾಗಲೇ ಸ್ವಾರಸ್ಯ ಇಲ್ಲ ಅಂತ ತಿಳ್ಕೊಂಡ್ರೆ ಮತ್ತೆ ಅದರಲ್ಲಿ ಯಾವ ಅದಕ್ಕೆ ಬೇಕಾಗಿ ಒತ್ತೆ ಇತ್ತು ಆಡುವಾಗ ಪ್ರತಿಫಲದ ನಿರೀಕ್ಷೆ. ಹೌದು. ಒಂದೋ ಕಳ್ಕೊಳ್ಳಬೇಕು, ಅದರಿಂದ ಗಳಿಸಬೇಕು. ಈ ಎರಡರಿಂದ ಲಾಭ ನಷ್ಟಗಳು ಇರುವುದರಿಂದ ಯಾವುದೇ ಒಂದು ಕರ್ತವ್ಯದಲ್ಲಿ ಆದರೂ ಆಸಕ್ತಿ ಸಹಜವಾಗಿಯೇ ಮೂಡುತ್ತದೆ. ಅದಕ್ಕಾಗಿ ಯೂತಕ್ಕೆ ಬಣವಟ್ಟುವುದಕ್ಕೆ ಆಡೋದು. ಹೌದು. ಚಕ್ರವರ್ತಿಗಳಲ್ವೇ ಸಾಮಾನ್ಯ ವಿಚಾರ ಸಾಧುವೆ. ಹಾಗಾಗಿ ಅಲ್ಲಿರ್ತಕ್ಕಂತಹ ಜನಕನಕಾದಿಗಳನ್ನು ದೊಡ್ಡವರ ಆಟ. ಇತರ ಸಾಮಾನ್ಯನಾದ ಚಕ್ರವರ್ತಿ ದೊಡ್ಡವನ್ನೇ ಅಲ್ವೇ ಅದಕ್ಕನುಗುಣವಾಗಿ ವ್ಯವಹರಿಸಬೇಕೋ ಬೇಡ. ಭಂಡಾರವನ್ನು ಇಂಚ ಪದೊಂದು ಜಸ್ಟ್ ಈತ ಇಂಚನೆ ಪದೊಂದು ಆಮೇಲೆ ಪುನಃ ಪ್ರಾರಂಭ. ರಾಜ್ಯವನ್ನೇ ಒತ್ತೆ. ಹೌದು. ಅದಿಲ್ಲ, ಅದರಲ್ಲಿ ಜಯನ ಜಾರಿದ್ದೆ. ಪುಷ್ಕರನಿಗೆ ಚಕ್ರವರ್ತಿಗಳಿಗೆ ಸಾಲು ಒಳ್ಳೆ ದೇಶ ಕೋಶ ಸಮಸ್ತ
ಬ್ರಾಹ್ಮಣರನ್ನು ಬಳಸಿ ಪತಿವ್ರತ ಧರ್ಮದಿಂದ ಅದಕ್ಕೆಲ್ಲವೂ ಹುಗಿಯುವುದಕ್ಕೆ ಅದನ್ನು ಪತಿವ್ರತೆಯು ಸಾಧ್ವಿ ಶಿರೋಮಣಿಯೂ ಆದಂತಹ ದಮಯಂತಿ ದೇವಿ ಧರಿಸುತ್ತಿರುವಂತಹ ಆಭರಣ. ಆದ್ದರಿಂದ ಆಚರಣೆಯ ಐತಿಹ್ಯದಿಂದಲಾದರೂ ಅದಕ್ಕೊಂದು ಕಾರಣಕ್ಕೆ ಸ್ಥಾಪಿತವಾಗಿರುತ್ತದೆ. ಕಳಕೊಂಡದ್ದನ್ನು ಗಳಿಸಿಕೊಳ್ಳಿಕ್ಕೆ ಇದೊಂದು ಮಾಧ್ಯಮಾದೀತು ಅನ್ನುವಂತಹ ಪ್ರತೀಕ್ಷೆಯಲ್ಲಿ ನಿರೀಕ್ಷೆ ಧೈರ್ಯ ಪ್ರಯೋಜನ ಇಲ್ಲ. ಅಲ್ಲಿಯೂ ಸೋಲವೇ ಆತದ ಪ್ರವೃತ್ತಿ. ಸೋತಕ್ಕೆ ಹೌದು. ಕೊನೆಗೆ ಇವ ವಿಜೃಂಭಿಸಿದ ಪುಷ್ಕರ ಸ್ವಾಧೀನಪಡಿಸಿಕೊಂಡಲ್ವಾ, ಆಜ್ಞೆ ಮಾಡಿದ್ದೆ ನಿಮ್ಮದು ಏನಿಲ್ಲ ಇಲ್ಲಿ, ಹಾಗಾಗಿ ಪುರ ಬಿಟ್ಟು ನಡೆಯಿರಿ. ಆಗ್ತದೆ ಸ್ವಾಭಿಮಾನದ ಹಾಗಾಗಿ ಔಪಿನ ಧಾರಿಯಾಗಿ ಸತಿಯೊಂದಿಗೆ ಅಡವಿಮಾನ ಚಕ್ರವರ್ತಿಗೆ ಹರಗರ ಚಕ್ರವರ್ತಿಗೆ ಈ ವಿಧಿಯಾದುದೇ ಎಂದು ಮರುಗುದ ಈದರ ಶತಗಗೆ ತಲವಾಯಿಯ ಮಾಡಿದರು ಹೊರಗರೇ ಎಂತಹ ದಾರುಣವಾದ ವಾರ್ತೆ. ಯಾವ ಕೆಟ್ಟ ಗಳಿಗೆಯಲ್ಲಿ ನಾನು ಇಂದಿನ ದಿನ ಸುಪ್ರಭಾತವನ್ನು ಕಂಡೆನೋ ನನಗೆ ಅಲ್ಲದಿದ್ರೆ ಸದಾ ಸರ್ವದಾ ಅಯೋಧ್ಯೆ ಆಸ್ಥಾನವನ್ನು ಅಲಂಕರಿಸಿದವನಿಗೆ ಶುಭವಾರ್ತೆಯನ್ನೇ ಕೇಳುವಂತಹ ಸದವಕಾಶ ಜೀವನದಲ್ಲಿ ಒದಗಿ ಬರುತ್ತಾ ಇದ್ದದ್ದು. ಇಂದಿನ ದಿನ ನಿಷೇಧದ ಅಧಿಕಾರಿಯಾದ ನಳಚಕ್ರವರ್ತಿ ಜೂತದಲ್ಲಿ ಸಕಲವನ್ನು ಕಳಕೊಂಡು ಸತಿ ಸಹಿತವಾಗಿ ಕೌಪೀನ ಧರನಾಗಿ ಕಾಡುಪಾಲಾದ. ಯೋಗ್ಯತಾವಂತನಾದ, ಘನವಂತನಾದ, ಅಭಿಮಾನ ಧನರನ್ನಿಸಿಕೊಂಡ ಸ್ವಾಭಿಮಾನಿಯಾದ, ಯಾವ ಕಾಲಕ್ಕೂ ಶಾಸ್ತ್ರದ ದುರತಿಕ್ರಮಣವನ್ನು ಮಾಡದ ಸಚ್ಚಾರಿತ್ರ್ಯ ಸಂಪನ್ನನೆಂದು ಪ್ರಪಂಚದ ಪ್ರತಿಯೊಬ್ಬರೂ ಕೊಂಡಾಡುವಷ್ಟು ತನ್ನಲ್ಲಿ ಸಂಸ್ಕಾರವನ್ನು ರೂಢಿಸಿಕೊಂಡ ಚಕ್ರವರ್ತಿ ಜೀವಿತದಲ್ಲಿ ಸಕಲವನ್ನು ಸೋತನೆ. ಶಿವನೇ ಲೋಕಕ್ಕೆ ಆದರ್ಶವನ್ನು ಬೋಧಿಸುವುದಲ್ಲ, ತನ್ನ ಆಚರಣೆಯಿಂದ ಲೋಕಕ್ಕೆ ಅರಿವಾಗಬೇಕು ಅನ್ನುವಂತಹ ಆಶಯದಿಂದ ತನ್ನ ಜೀವನದಲ್ಲಿ ಸಮಸ್ತವನ್ನು ಅಳವಡಿಸಿಕೊಂಡಿದ್ದ. ಇಂದಿನ ದಿನ ತಾನದನ್ನು ಮರೆತು ಜೀವಿತಕ್ಕೆ ಮನಮಳಿಸ್ತಾನೆ ಅಂತಾದ್ರೆ ಏನಿದೆ ಕರ್ತ. ವಿಧಿ ಬಲವತ್ತರವಾದದ್ದು, ಯಾವನಿಗೂ ಅದನ್ನು ಅತಿಕ್ರಮಿಸುವುದಕ್ಕಾಗುವುದಿಲ್ಲ. ಅಲ್ಲದಿದ್ರೇನು ಗೆಳೆಯ ಶಿಶುವೆ, ಅರಿಯದ ಅಜ್ಞಾನಿ, ಅವಿವೇಕಿ, ಅಹಂಕಾರಿಯೇ, ಯಾವುದು ಏನೂ ಅಲ್ಲ. ಇಷ್ಟಿದ್ದವನು ಒಂದೊಂದು ಸಲ ಜಾರ್ತಾನೆ ಅಂತಾದ್ರೆ ಅರ್ಥ ಏನು? ವಿಧಿಯ ಹವಣಿಕೆ ಎನ್ನುವುದೇ ಸ್ಪಷ್ಟ. ಶಿವನೇ, ಯಾಕವ ಸೋತ ಅನ್ನುವುದಕ್ಕಿಂತಲೂ ಸೋತದ್ದರ ಪರಿಣಾಮ ಏನು ಅನ್ನುವುದನ್ನು ಯೋಚಿಸುವಾಗ ನಮ್ಮ ಕರಡು ಹಿಂಡಿದ ಅನುಭವವಾಗುತ್ತದೆ. ಈ ತನಕ ವೈಭವದಿಂದ ಜೀವನವನ್ನು ಸಾಗಿಸಿದವ ಇಂದು ಒಂದು ಹೊತ್ತಿನ ತೃಪ್ತಿಗಾಗಿ ಕಂಡವರ ಮುಂದೆ ಕೈಚಾಚಬೇಕಾದಂತಹ ಜೀವನವನ್ನು ಹೇಗೆ ಸ್ವೀಕರಿಸುವುದಕ್ಕೆ ಸಾಧ್ಯ? ಬಡತನದಲ್ಲಿ ಹುಟ್ಟಿದವನಿಗೆ ಅದರ ಅಭ್ಯಾಸವಾದರೂ ಆಗಿರ್ತಾರೆ. ಆದರೆ ಶ್ರೀಮಂತಿಗೆ ಸುಪ್ಪತ್ತಿಗೆಯನ್ನು ಅನುಭವಿಸುತ್ತಿದ್ದವ ಆಮೇಲೆ ಜೀವನದಲ್ಲಿ ಅನುಭವಿಸುವ ಬಡತನ ಮರಣ ಸದೃಶವಾದ ಯಾತನೆಯನ್ನು ಕ್ಷಣ ಕ್ಷಣವೂ ಒದಗಿಸಿದೆ. ಸಹಸ್ರ ಮಂದಿಗಳನ್ನು ಕರೆದು ಅಶನ ವಸನಗಳಿಂದ ತೃಪ್ತಿಪಡಿಸುತ್ತಿದ್ದ ಪುಣ್ಯಾತ್ಮ ದಾನಿ ಇಂದಿನ ದಿನ ತನ್ನ ಮೈಯ ಮಾನ ಮುಚ್ಚಿಕೊಳ್ಳುವುದಕ್ಕೆ ಅರಿವೆಗೆ ಗತಿ ಇಲ್ಲದೆ ಇದ್ದಂತಹ ಸ್ಥಿತಿಯಲ್ಲಿದ್ದಾನೆ ಅಂತಾದ್ರೆ ಹೇಗಿದನ್ನು ಸಹಿಸಿಕೊಂಡಾನು? ಹೇಗೆ ಸಹಿಸಿಕೊಂಡ? ನಿಷೇಧವನ್ನು ಬಿಟ್ಟು ಅಗಲಬೇಕಾದಂತಹ ಅನಿವಾರ್ಯತೆ ಬಂದರೂ ಅಯೋಧ್ಯೆಗೆ ಮುಖ ಮಾಡಬಹುದಿತ್ತು ಚಕ್ರವರ್ತಿ. ಋತುಪರ್ಣ, ನೀನು ನನಗೆ ಆತ್ಮೀಯನಿದ್ದು ನನ್ನ ಅರ್ಧಾಸನವನ್ನು ನೀನು ಅಲಂಕರಿಸಿಕೊ ಅನ್ನುವ ಹಾಗವನ ಜೊತೆಯಾಗಿ ಚಕ್ರವರ್ತಿ ಪೀಠದಲ್ಲಿ ನನ್ನನ್ನು ಕುಳ್ಳಿರಿಸಿ ನನ್ನ ಹೆಗಲಿಗೆ ಕೈ ಇಕ್ಕಿ ಸಲುಗೆಯಿಂದ ಕಾಣುತ್ತಿದ್ದವ ಚಕ್ರವರ್ತಿ. ಇಲ್ಲದಿದ್ದರೆ ಚಕ್ರವರ್ತಿ ಇಳಿಯುವ ಆಸನದಲ್ಲಿ ಇನ್ನೊಬ್ಬರಿಗೆ ಕುಳಿತುಕೊಳ್ಳಿಕ್ಕುಂಟು ಅವರ ಸಹಪಂಕ್ತಿಯಲ್ಲಿ ಸಮಾನ ಸ್ಥಳದಲ್ಲಿ ನಮ್ಮನ್ನಾಪದೆಯಿಂದ ಕಂಡುಕೊಂಡಿದ್ದ ಅಂತಹ ಗಾಢ ಮೈತ್ರಿಯನ್ನು ಹೊಂದಿದ ನನ್ನನ್ನೇ ಹಿಂದಿನ ದಿನ ಮರೆತನೇ ಮರೆತದಲ್ಲ ನನಗರ್ಥವಾಗುತ್ತೆ.
ಅಯೋಧ್ಯೆಗೆ ಬಂದರೆ ತಾನು ಕುಳಿತ ಸಿಂಹಾಸನವನ್ನೇ ಬಿಟ್ಟು ಕೊಡುವ ಋತುಪರ್ಣ ನನ್ನ ಮನಸ್ಸನ್ನು ಮರೆಯದೇ ಇದ್ದವನು. ಆದ್ರೆ ತನಗದು ಬೇಡ. ತಾವು ಸೋತಿರುವಾಗ ಅದರಲ್ಲಿಯೂ ಸಲ್ಲದೆ ಇದ್ದ ದ್ಯೂತಕ್ಕೆ ಮನ ಬೆಳೆಸಿ ಸಕಲ ಸಾಮ್ರಾಜ್ಯವನ್ನು ಸಂಪತ್ತನ್ನು ಕಳಕೊಂಡ ಬಗೆಯಲ್ಲಿ ಹೇಗೆ ಆತ್ಮೀಯ ಮಿತ್ರನಿಗೆ ಮುಖ ತೋರಿಸಲಿ? ಈ ಆತಂಕದಿಂದಲೇ ಕಾಡು ಪಾಲಾದ. ಅವನ ಕಷ್ಟಕ್ಕೆ ಒದಗಬೇಕಿತ್ತು. ಆದ್ರೆ ಅವನು ಎಲ್ಲಿದ್ದಾನೆ ಹೇಗಿದ್ದಾನೆ ಅಂತ ಹುಡುಕುವುದನ್ನು ಸುಲಭ. ಚಕ್ರವರ್ತಿಗಳು ಗುರುತಿಸಬಹುದಾದ ವ್ಯಕ್ತಿ ಅಂತವನೇ ಕಾಡಿನಲ್ಲಿ ಮರೆಯಾಗುವುದಕ್ಕೊಂದು ಸಾಧ್ಯ. ಸಾಮರ್ಥ್ಯವನ್ನು ಹೊಂದಿದ್ದಾನೆ, ಒಂದು ಸ್ಥಳವನ್ನು ಆರಿಸಿಕೊಂಡಿದ್ದಾನೆ ಅಂತಾದ್ರೆ ಅದು ಸುಲಭ ಸಾಧ್ಯವಾಗಿ ಪರರಿಗೆ ಗೋಚರವಾಗುವಂತಹದಲ್ಲ. ಬಹು ಪ್ರಯಾಸದಿಂದಲೂ ನಿನ್ನ ಹೆಸರದ್ದು ಬಾಹುಕ. ಏನು? ಬಾಹುಕ. ಒಳ್ಳೆ ಹೆಸರು, ಒಳ್ಳೆದು. ವಾ. ಬಾಹುಕ ಅಂದ್ರೆ ರಟ್ಟೆಯಲ್ಲಿ ತ್ರಾಣ ಇದ್ದವ ಅಂತ ಅರ್ಥ. ಅಲ್ಲ, ನಿನಗೆ ಎದ್ದು ನಿಲ್ಲಿಕ್ಕೆ ಮತ್ತೊಂದು ಕೋಲಿನ ಅನಿವಾರ್ಯತೆ ಉಂಟು. ಅಲ್ಲ, ಹುಟ್ಟುವಾಗ ಯಾವ ಅಪ್ಪ ಅಮ್ಮನಿಗಾದ್ರೆ ಅಪೇಕ್ಷೆ ಇತ್ತು, ನಮ್ಮ ಮಕ್ಕಳು ಹಾಗಾಗಬೇಕು ಹೀಗಾಗಬೇಕು. ಅದಕ್ಕನುಸಾರವಾಗಿ ಒಂದೊಂದು ಹೆಸರಿಟ್ಟು ಬಿಡ್ತಾರೆ. ಬೆಳೆದ ಮಕ್ಕಳು ಹಾಗೆ ಆಗುತ್ತಾರೆ ಅನ್ನುವುದಕ್ಕೆ ನಿರೀಕ್ಷೆ ಏನು? ಮಹಾಬಲ ಅಂತ ಹೆಸರಿದ್ದವನ್ನು ಎತ್ತಿ ನಿಲ್ಲಿಸಲಿಕ್ಕೆ ಇಬ್ಬರು ಬೇಕಾಗ್ತದೆ. ಹಾಗಾಗಿ ಹೆಸರಿಗೂ ವ್ಯಕ್ತಿಗೂ ಸಂಬಂಧ ಉಂಟು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದು ಸರಿ. ಬಾಹುಕ ಅಲ್ವಾ? 1000 ಕುದುರೆಗಳ ಅಧಿಕಾರಿ. ನೀನೆಂತದಕ್ಕೆ ನಿಷೇಧ ಬಿಟ್ಟೆ? ಅಲ್ಲಿ ನಿಲ್ಲೋದಕ್ಕೆ ಮನಸ್ಸಾಗಲಿಲ್ಲ. ಏನು ಮನಸ್ಸಾಗಲಿ? ಚಕ್ರವರ್ತಿಗಳು ಹೋದ್ರೆ ನಿಷೇಧ ಮುಳುಗಿದ? ದೇವರಿಗೆ ಅಲ್ಲ, ಮೇಲಕ್ಕನೆ ಗೆದ್ದಿದ. ಅಲ್ಲ, ದೇವರಿಗೆ ಸಮಾನ ಚಕ್ರವರ್ತಿ. ಅವರ ಕೈ ಕೆಳಗೆ ಕೆಲಸಲಾಗ್ತಾ ಇದ್ದವರು. ಅಲ್ಲಿ ಈಗ ಅವ್ರು ಇಲ್ವಲ್ಲ, ಈಗ ಅವ ಅಲ್ವಲ್ಲಿರುವುದು. ಶತ್ರುಗಳಿದೆ, ಅಲ್ಲಿ ಊಟ ಮಾಡಬಹುದಾ? ಯೂತ ಕೇವಲ ಒಂದು ಕ್ರೀಡೆ. ಕ್ರೀಡೆಯಲ್ಲಿ ಒದಗಿದಂತಹ ಪರಿಣಾಮವನ್ನು ಕ್ರೀಡಾ ಮನೋಭಾವದಿಂದಲೇ ಸ್ವೀಕರಿಸುವ ಆರೋಗ್ಯಪೂರ್ಣವಾದ ನಡವಳಿಕೆ ಒಬ್ಬ ವ್ಯಕ್ತಿಯಲ್ಲಿ ಬೇಕು. ಹೌದು. ಅದಕ್ಕೆ ಬದಲಾಗಿ ತನಗಾದ ಲಾಭ ಅನ್ನುವ ಎಣಿಕೆಯಿಂದ ತನ್ನ ಅಣ್ಣನನ್ನೂ ಗೌರವಾರ್ಹನನ್ನಿಸಿಕೊಂಡ ಚಕ್ರವರ್ತಿಯನ್ನು ನಿಷ್ಕಾರುಣವಾಗಿ ಹೊರದಬ್ಬಿದ ಒಬ್ಬ ದುಷ್ಟ ಮನಸ್ಸಿನ ಪುಷ್ಕರನ ಆಳ್ವಿಕೆಯಲ್ಲಿ ನಾನಿರಲಾರೆ. ಅಲ್ಲಿ ಅನ್ನ ಬಂದ್ರೆ ವಿಷ ಆಗ್ಲಿಕ್ಕಿಲ್ವೇ? ಅಲ್ಲೇ ಚಕ್ರವರ್ತಿಗಳ ಕೈ ಕೆಳಗೆ ಇಷ್ಟು ವರ್ಷ ಬದುಕಿದ್ದಕ್ಕೆ ಸಾರ್ಥಕ ಇತ್ತು. ಆ ಸಂಸ್ಕಾರವನ್ನು ಬೆಳೆಸಿಕೊಂಡಿದೆ. ಹೌದು, ಶಾಸ್ತ್ರ ಸಾರ್ಥಕ. ವಾರು ಹತ್ತಿಗೆ ಕೆಲಸ ಸಾರು ಮಾರು ಸಾಸಿರವನ್ನು. ಕುದುರೆಯೊಂದು ಹುಚ್ಚೆದ್ದು ಬರ್ತದೆ ಅಂತಂದ್ರೆ 1000 ಮಾರು ದೂರ ನಿಲ್ಲಬೇಕಂತ. ಇದರಿಂದ ಕಾಲು ಕುಡಿತಕ್ಕೆ ಸಿಕ್ಕಿ ನಮಗೆ ಪ್ರಾಣಾಪಾಯ ಬಂದಿತ್ತು ಅಂತಾರೆ. ಆನೆಗೆ ಮದ ಏರಿದ್ರೆ ಗ್ರಾಮ ಬಿಡಬೇಕಂತ. ದುಷ್ಟನಿರುವ ದೇಶವನ್ನೇ ಬಿಡು ಹೇಳ್ತದೆ ಶಾಸ್ತ್ರ. ದುಷ್ಟಂ ದೂರೇನ ಬರ್ತೇವೆ, ದೂರ ಬಿಡಬೇಕು, ಅವರ ಹತ್ತಿರಕ್ಕೆ ಬರಿಸಲೇಬಾರದು. ಆ ಬಗೆಯಿಂದ ಪುಷ್ಕರನ ಅಧಿಕಾರದಲ್ಲಿ ತಾನಿರಲಾರೆ ಅನ್ನುವಂತಹ ಎಣಿಕೆಯಿಂದ ಇತ್ತ ಕಡೆಗೆ ಹೊರಟು ಬಂದಿದ್ದಿ. ಒಳ್ಳೆಯದು. ನಿನ್ನ ಈ ಸಂಸ್ಕಾರಕ್ಕೆ ಆಚಾರಕ್ಕೆ ನಾನು ಮನಸ್ಸೋತಿದ್ದೇನೆ. ಒಳ್ಳೆಯವರಿಗೆ ಬದುಕುವುದಕ್ಕೆ ಕಾಲ ಇಲ್ಲ ಅಂತ ಋತುವರ್ಣ ಬದುಕಿದಷ್ಟು ಸಮಯ ಆಗುವುದಿಲ್ಲ. ಯೋಚನೆ ಮಾಡಬೇಡ. ಗೋತಾಟಿ ಕಾಣ್ತದ ಎಂತದ್ದು? ಅದು ನಮ್ಮ ಅಂಗ ಛತ್ರ. ಹೌದು. ಯಾವ ಬದಿಯಲ್ಲಿ ಹೋಗ್ಲಿಕ್ಕೂ ಬೇಕಾದಾಗ ಇವನಿಗೆ ಛತ್ರ ಅದಕ್ಕೆ ಜನ ಇದ್ದಾರೆ, ಕೊಟ್ಟೆಂಬ ಊಟ ಮಾಡುವುದು. ನನಗೆ ಬೇಡ. ಕಷ್ಟ ಆಯ್ತು. ಊಟ ಬೇಡ ಅಂತ ಹೇಳುವವನು ನಿನ್ನೆ ಮೊದಲು ನೋಡಿ ನಾನು ಇವತ್ತು. ಊಟ ಬೇಡ ಅಂತಲ್ಲ, ಬಿಟ್ಟಿ ಕೂಳು ಬೇಡ. ಬಿಟ್ಟಿ ಕೂಳು ಧರ್ಮಕ್ಕೆ ಬೇಡ ನನಗೆ. ಮತ್ತಂತ ನಾವು ರಸ ವಿಕ್ರಯ ಮಾಡುವ ಜಾತಿ ತಾಲೂಕಿನ ಅಲ್ಲ, ನಾವೆಂತ ಅನ್ನ ಮಾರಾಟ ಮಾಡ್ತೇವ? ಮಾರಾಟದ್ದು ಬೇಡ ನನಗೆ. ಮತ್ತೆ ನಾನು ದುಡಿಬೇಕು, ನಾನು ಉಣ್ಣಬೇಕು. ಎಂತದ್ದು? ನಾನು ದುಡಿಬೇಕು, ನಾನು ಉಣ್ಣಬೇಕು. ದುಡಿಯುವುದಕ್ಕೆ ನೀನೊಮ್ಮೆ ಸರಿ ನಡಿ, ಆಮೇಲೆ ದುಡಿಯುವ ಪ್ರಶ್ನೆ. ಎದ್ದು ನಡೆಯುವುದಕ್ಕೆ ಕಷ್ಟ ಆಗುತ್ತದೆ. ಮನಸ್ಸುಂಟಲ್ಲ ದುಡಿಯುವುದಕ್ಕೆ, ಹಾಗೆ ಸಂಪಾದಿಸಿದೆ. ಅಲ್ಲೇ ಎದ್ದು ನಿಲ್ಲುವುದಕ್ಕೆ ತ್ರಾಣ ಸಾಲದೆ ಹೋದರೂ ದುಡಿದುಣ್ಣಬೇಕು ಅನ್ನುವಂತಹ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದೆಲ್ಲ ನಿನ್ನ ಜೀವನದಲ್ಲಿ. ಏನು ಕೆಲಸ ಮಾಡ್ತೀವಿ? ನೀವು ಯಾವ್ದು ಹೇಳ್ತೀರಿ ಅದನ್ನು ಮಾಡಬಲ್ಲ. ಯಾವುದಾದ್ರು ಯಾವುದು ಮಾಡಬಲ್ಲ. ಕೆಲಸಕ್ಕೂ ಸಂಬಂಧವಿದೆ. ಒಂದು ಕೆಲಸ ಮಾಡು. ಅಲ್ಲೇ ಸನಿಹದಲ್ಲಿ ಬಾವಿ ಉಂಟು. ಹೌದಾ? ನಿನ್ನಿಂದ ಆಗುವುದು ಓಹೋ, ನೀರು ತೊಳಬಲ್ಲೆ, ಹಾಕಬಲ್ಲೆ. ಅದೇ ಒಂದು ಸಮಸ್ಯೆ ಆಯ್ತಲ್ಲ ನನಗೆ. ನೀರು ಬಾವಿ ಒಳಗೆ ಇರುವುದಲ್ಲ. ಹೌದು. ಅದು ಬಾವಿ ಆಳ ಇಲ್ವಾ? ಆಳ ಇಲ್ವಾ? ಇಳಿದು ತರುವುದಿಲ್ಲ. ಹಗ್ಗದಲ್ಲಿ ಎಳೆದು. ಹೌದು. ಹಗ್ಗಕ್ಕೆ ಕೊಡಪಾಡ ಬಿಗಿಬೇಕು, ಅದನ್ನು ಇಳಿಸಬೇಕು. ಅದು ಎಲ್ಲ ಒಂದು ಕ್ರಮದಾಗಿ ಬೇರೆ ಎಲ್ಲ ಹೌದು ಹೌದು, ಕ್ರಮ ಎಲ್ಲ ಸರಿ. ಅದೇ ಹಗ್ಗ ಹಿಡಿಯುವುದು ಹೇಗೆ ಅಂತ ಹಗ್ಗ ಹಿಡಿಯುವುದು ಹೇಗೆ ಅಂದ್ರೆ
ಬಲದ ಕೈ ಮೇಲೆ ಎಡದ ಕೈ ಮೇಲೆ ಅಲ್ಲ, ಯಾವ ಕೈ ನಿನಗೆ ಅನುಕೂಲ ಹಾಗೆ ಬಿಡು. ಇದು ಬಿತ್ತುವುದೇ ಇಲ್ಲ, ಮುಟ್ಟಿದ ಕೈ ಅಲ್ವಾ, ಹಾಗೆ ಹಿಡಿಯುತ್ತೆ. ನಾನು ಒಮ್ಮೆ ಹೀಗೆ ಹಿಂದದ್ದನ್ನು ನೀನು ಬಿಡಲಾರೆ ಅಂತ ಹಠದಲ್ಲಿ ಹಿಡ್ಕೊಳ್ಳೋದು ಅಭಿಮುಷ್ಟಿ ಅಲ್ಲ, ಬಿಸಿಲಿಗೆ ಬರುದು. ಬಿಸಿಲಿಗೆ ಒಂದು ಎಂತಾದ್ರೂ ಸ್ವಲ್ಪ ಸ್ವಲ್ಪ ಅಥವಾ ಆ ಪ್ರಯೋಜನಕ್ಕೆ ಮಾಡ್ತೀವಿ. ಹಾಗಿದ್ರೆ ಆಚೆ ಬದಿಯ ಕೆಲಸ ಬೇಡ, ಈಚೆ ಬದಿಯ ಯಾವುದು ಈ ಬದಿಯಲ್ಲಿ ಕಾಣಿ ಮಾಡಿ ಹೋಗಿ ಸೌದಲ್ಲ. ಯಾವುದೇ ಹೊರದಲ್ಲಿ ಮಹಾಜಾನ ಖಂಡಿತ ಹೋಗ್ತೇವೆ, ಅದೆಲ್ಲ ಸರಿ. ಈಗ ಇಲ್ಲಿ ಒಂದು ಸಮಸ್ಯೆ ಇದೆ. ಇಲ್ಲದ ಸಮಸ್ಯೆ ಇದು ಕತ್ತಿಗೆ ತಲೆಯಲ್ಲಿ ಹೊರುವುದಾ ಬೆನ್ನಲ್ಲಿ ಹೊರುವುದಾ? ಅದು ಎಲ್ಲಿ ಹೊತ್ತು ತಂದರೂ ಅಲ್ಲಿ ಹೊತ್ತಿದ್ರೆ ಸಾಕು, ಹೊತ್ತು ಹೌದಾ? ನಮ್ಗೆ ಅಷ್ಟೇ ಕಟ್ಟಿಗೆ ಹೊತ್ತು ಬೇಕಾದ್ರೆ ಮುಖ್ಯ. ಎಲ್ಲಿ ಹೊತ್ತಬೇಕು? ಇದು ತಲೆಯಲ್ಲಿ ಹೊರ ಇಟ್ರೆ ಬೆನ್ನಿಗೆ, ಬೆನ್ನಲ್ಲಿ ಹೊರ ಇಟ್ರೆ ತಲೆಗೆ ತಾಕಿದ್ರೆ ಸಮತೂಕ ತಪ್ಪಲ್ಲ. ಇದೊಂದು ಹೆಚ್ಚಿನ ಉಂಟಲ್ಲ. ಮತ್ತೆ ಆಗ ಕೇಳುವಾಗ ದೊಡ್ಡ ದೊಡ್ಡ ಮಾತಾಡಿದ ಉದ್ಯೋಗ ಯಾವುದಾದ್ರೆ ಕೊಟ್ಟದ್ದು ಸಾಕು ಅಂತ. ಉದ್ಯೋಗ ಕೇಳುವಾಗ ಎಲ್ಲರಿಗೆ ಕೊಟ್ಟ ಮೇಲೆ ಪ್ರಾರಂಭ ಆಗುದು. ನಮ್ಗೆ ಅದಕ್ಕೆ ಇದಾಗುತ್ತದೆ. 10-20 ಬೇಡಿಕೆ ಮುಗಿಲಿಕ್ಕೆ ಇರ್ತದೆ. ಹೌದು. ಮತ್ತೆ ಯಾವ ಉದ್ಯೋಗ ನಿಷೇಧ ಉದ್ಯೋಗ ಮಾಡ್ತಾ ಇದ್ದದ್ದು? ಕುದುರೆ ಕಾಯ್ತದೆ. ಅದಕ್ಕೆ ನಿನ್ನ ದೇಹದ ವೈಕಲ್ಯ ಏನು ಮುಂದೆ ಇಲ್ಲ, ಅದು ಸರಿ ಹೋಗ್ತದೆ. ಹೌದು, ಒಳ್ಳೇದು. ಹಾಗಿದ್ರೆ ಪೂರ್ವಾನುಭವಿತ ಉದ್ಯೋಗವನ್ನೇ ಕೊಡೋಣ. ನಿನಗೆ 100 ಕುದುರೆಗಳ ಅಧಿಕಾರ. 100 ಕುದುರೆಯ? ಹೌದು. 1000ಕ್ಕಿಂತ ಮೇಲೆ ಉಂಟು. ಅಲ್ಲ, ಕುದುರೆ ನಮ್ಮಲ್ಲಿ ಇಲ್ಲ ಅಂತಲ್ಲ, ಅದು 1000 ಉಂಟು ಅಂತಲೂ ಅಲ್ಲ. ಕುದುರೆಯ ಸಂಖ್ಯೆಯಲ್ಲಿ ನಾವು ಸ್ವಲ್ಪ ಹಿಂದೆ ಇದ್ದೇವೆ. ನಮಗೆ ಹೆಸರಿಗೆ ಮಾತ್ರ ಚಕ್ರಂಗ ಸೇನೆ ಅಂತ. ಚಕ್ರವರ್ತಿಗಳ ಆಳ್ವಿಕೆ ಇರುವ ಜೊತೆಗೆ ನಮಗೆಲ್ಲ ಭೂಷಣಕ್ಕೆ ಮಾತ್ರ ಸೇನೆ ಬೇಕಾಗುತ್ತೆ. ಎಲ್ಲ ಅವರೇ ನೋಡಿಕೊಳ್ತಾರೆ. ಇನ್ನು ಸ್ವಲ್ಪ ಜಾಗ್ರತೆ ಮಾಡಬೇಕಾಗ್ತದೆ. ಪುಷ್ಕರನ ಅಧಿಕಾರ ಬಂದಿದೆ. ಅದಾಮೇಲಿನ ಪ್ರಶ್ನೆ, 100 ಕುದುರೆಗಳಿಗಿಂತ ಹೆಚ್ಚಿಲ್ಲ ಅನ್ನುವುದಕ್ಕಾಗಿ ನಿನಗೆ 100 ಕುದುರೆಗಳ ಅಧಿಕಾರ ಅಲ್ಲ. ಇಲ್ಲಿ ಕುದುರೆ ನೋಡ್ಲಿಕ್ಕೆ ಇದಕ್ಕಿಂತ ಮೊದಲೇ ಜನ ಇಲ್ವಾ? ಈಗ ನಿನ್ನ ಉದ್ಯೋಗಕ್ಕಿಂತ ಅವರ ಅನ್ನ ತೆಗೆಯುತ್ತಾರೆ. ಅದಾಗಲಿಕ್ಕಿಲ್ಲ, ಕೂಡುದು. ಹಾಗಾಗಿ ನಿನಗೆ ವಿಶೇಷವಾಗಿ 100 ಕುದುರೆಗಳನ್ನು ಹೇಗೆ 100ರ ಮೇಲೆ ಇದ್ದಾರೆ ಕುದುರೆ ನೋಡಿಕೊಳ್ಳಿಕ್ಕೆ. ಒಬ್ಬೊಬ್ಬರ ಕೈಯಿಂದ ಒಂದೊಂದು ಕುದುರೆ ತೆಗೆದು ನಿನಗೆ 100 ಕುದುರೆ ಆಗ್ತದೆ. 100 ಕುದುರೆಗಳ ಅಧಿಕಾರ ನಿನ್ನ ಒದಗಿಸಿದ್ದೇನೆ. ಮತ್ತೆ ನಿನ್ನ